Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಶ್ರೀನಿವಾಸ್ ಹಾಸ್ಪಿಟಲ್, a unit of Srinivas Institute of Medical Science, Mukka, Mangalore, Smarnika Kalsanka Udupi, Akshaya Kitchen Equipments, Citadel Developers. ನಮಸ್ತೆ ನಮಸ್ಕಾರ ಎಲ್ರಿಗೂ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2-ಸ್ಟಾರ್ ರೈಸ್. ಜೊತೆಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಟಡೆಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್, ಪ್ರೈಮ್ ಮಸಾಲಾ, ಪೂರ್ಣಿಮಾ ಸಿಲ್ಕ್ಸ್, ಶ್ರೀನಿವಾಸ್ ಹಾಸ್ಪಿಟಲ್, ಮುಕ್ಕ ಮತ್ತು ಸ್ಮರಣಿಕಾ. ಸೊ ನಮ್ಮ ಎಲ್ಲಾ ಸ್ಪಾನ್ಸರ್ಸ್ಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರೇ, ಕ್ವಾರ್ಟರ್ ಫಿನಾಲೆ ರೌಂಡ್ ಬೇರೆ ಅಂಡ್ ಕ್ವಾರ್ಟರ್ ಫಿನಾಲೆಯಲ್ಲಿ ಬಂದಂತಹ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಯಾಕಂತ ಹೇಳಿದ್ರೆ ಆಲ್ರೆಡಿ ಅವರು ಎಷ್ಟೋ ರೌಂಡ್ಸ್ ಗಳನ್ನು ಪಾಸ್ ಮಾಡಿ ಇಲ್ಲಿ ತನಕ ರೀಚ್ ಆಗಿದ್ದೆ ಒಂದು ದೊಡ್ಡ ವಿಷಯ. ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ನಮ್ಮ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳಿಗೆ. ಅಂಡ್ ಅದ್ರ ಜೊತೆಗೆ ಇವತ್ತಿನ ಕ್ವಾರ್ಟರ್ ಫಿನಾಲೆ ರೌಂಡ್ ಅನ್ನು ನಾವು ಆರಂಭಿಸ್ತಾ ಇದ್ದೇವೆ. ಇವತ್ತಿನ ಸಂಚಿಕೆಗೆ ಮತ್ತೊಮ್ಮೆ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ವಿಜೆ ಡಿಕ್ಸನ್. ಸೊ ವೀಕ್ಷಕರೇ, ನಮ್ಮ ಮೂವರು ಜಡ್ಜಸ್ ಗುರುಕಿರಣ್ ಸರ್ ಆಗಿರ್ಬೋದು, ಕದ್ರಿ ಮಣಿಕಾಂತ್ ಸರ್ ಅಂಡ್ ರಾಜ್ಗೋಪಾಲ್ ಸರ್ ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಂಡ್ ನಮ್ಮ ಮೊದಲ ಕಂಟೆಸ್ಟೆಂಟ್ ಇವತ್ತಿನ ಸಂಚಿಕೆಯದು ಯಾರು ಅಂತ ಹೇಳಿದ್ರೆ ದೀಪಾ ಹವ್ನೂರ್. ಸೊ ದೀಪಾ ಅವರು ಅದ್ಭುತವಾದಂತಹ ಒಂದು ಹಾಡು ಹಾಡ್ತಾರೆ. ಸೊ ಯಾವ ರೀತಿ ಹಾಡ್ತಾರೆ, ಲೆಟ್ಸ್ ವೆಲ್ಕಮ್. अगर मुझसे मोहब्बत है, मुझे सब अपने गम दे दो, इन आँखों का हर एक आंसू मुझे मेरे कसम दे दो. अगर मुझसे मोहब्बत है, मुझे मेरे सनम दे दो. अगर मुझसे मोहब्बत है, शरीके जिंदगी को क्यों शरीके हम नहीं करते, नहीं करते. तड़प इस दिल की थोड़ी सी मुझे मेरे सनम दे दो. अगर मुझसे मोहब्बत है, मुझे अपनी सभी आहें, सभी दर्दों अलम दे दो. अगर मुझसे मोहब्बत है, मुझे सब अपने गम दे दो. इन आँखों का हर एक
मुझे मेरे सनम दे दो अगर मुझसे मोहब्बत है। ದೀಪ ಅವರೇ, ಹಾಂ ಸರ್. ಹಾಂ, ಇದು ಸುಮನ್ ಕಲ್ಯಾಣ್ಪುರ ಹಾಡಿರೋ ಅಥವಾ ಲತಾ ಮಂಗೇಶ್ಕರ್ ಅವ್ರು ಹಾಡಿರೋದು? ಲತಾ ಮಂಗೇಶ್ಕರ್. ಓಕೆ ಓಕೆ, ಚೆನ್ನಾಗಿತ್ತು. ಅದು ಓಲ್ಡ್ ಫ್ಲೇವರ್ ಅದೇ ಥರ ಕೇಳಿದಾಗ ಆಗ್ತಾಯಿತ್ತು, ರೆಟ್ರೋ ಸಾಂಗ್ ಥರ. ಓವರ್ ಆಲ್ ರೆಂಡಿಷನ್, ಪ್ರೆಸೆಂಟೇಷನ್, ಎವ್ರಿಥಿಂಗ್ ವಾಸ್ ಗುಡ್. ಥ್ಯಾಂಕ್ ಯು. ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ದೀಪ ಅವರು ಚೆನ್ನಾಗಿತ್ತು, ಸುಬಲ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ದೀಪ ಅವರೇ ಸೂಪರ್. ಪಲ್ಲವಿ ಸ್ವಲ್ಪ ಪಿಚ್ಚು, ಬಟ್ ಚೆನ್ನಾಗಿದೆ ವಾಯ್ಸ್. ಡಿಕ್ಷನ್ ತುಂಬ ಇಷ್ಟ ಆಯ್ತು ನನಗೆ, ಆ್ಯಂಡ್ ರೆಂಡಿಷನ್ ಆಲ್ಸೋ ವೆರಿ ಗುಡ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ದೀಪಾ ಅವರು ಹಾಡಿ ಅಂತೂ ಆಯ್ತು. ನೆಕ್ಸ್ಟ್ ಇನ್ನೊಂದು ಜಬರ್ದಸ್ತ್ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ ಧಾರವಾಡದಿಂದ, ಪುಂಡರೀಕ ಅವರು. ಸೊ ಪುಂಡರೀಕ ಅವರು ಹಾಡ್ತಾ ಇರುವಂತಹ ಹಾಡು ಸಂಗೀತ ಭಾಸ್ಕರ ಓ ಪುಟ್ಟರಾಜ ಎನ್ನುವಂತಹ ಅದ್ಭುತವಾದಂತಹ ಹಾಡು. ಬನ್ನಿ ಪುಂಡರೀಕ ಅವರು ಯಾವ ರೀತಿ ಹಾಡ್ತಾರೆ ನೋಡ್ಕೊಂಡು ಬರೋಣ. ಸಂಗೀತ ಭಾಸ್ಕರ ಓ ಪುಟ್ಟರಾಜ, ಸಂಗೀತ ಭಾಸ್ಕರ ಓ ಪುಟ್ಟರಾಜ, ಕೇಳೋ ಈ ಮೊರೆಯ ಬೆಳಗು ಬಾರಯ್ಯದರೆಯ. ಸಂಗೀತ ಭಾಸ್ಕರ ಓ ಪುಟ್ಟರಾಜ, ಬೆಳಗು ಬಾರಯ್ಯದರೆಯ, ಬೆಳಗು ಬಾರಯ್ಯದರೆಯ. ಮನಕ್ಕೆ ಬಡೆಯಿತು ಬರಸಿಡಿಲು, ಬರಿದಾಯಿತು ನಮ್ಮ ಒಡಲು, ದೂರಾದೆಯೇಕೆ ನೀನು, ಈ ಮೌನ ಸರಿಯೇನು, ಅಂದ ನಾ ತರಸಾಕಿ ಸಾಗಿದೆ ನೋವಲಿ ನೂಕಿ, ಇದು ಸರಿಯೇ ಪುಟ್ಟರಾಜ, ಗಾನಲೋಕದ ರವಿತೇಜ. ಸಂಗೀತ ಭಾಸ್ಕರ ಓ ಪುಟ್ಟರಾಜ, ಕೇಳೋ ಈ ಮೊರೆಯ ಬೆಳಗು ಬಾರಯ್ಯದರೆಯ, ಬೆಳಗು ಬಾರಯ್ಯ.
ಹಾಡಿತು ಸಂಗೀತ ಬೆಳೆಯು ಬತ್ತಿತು ಸಿರಿ ಗಾನದೊಳೆಯು ಮರುಗಿತು ಸಪ್ತ ಸ್ವರವು ನೊಂದಿದೆ ಮೌನದಿ ವಾದ್ಯವು ನಿನ್ನ ಗಲಿಕೆಯಿಂದ ಕೊರಗಿದೆ ಗಾನಲೋಕ ದಯ ತೋರೋ ಪುಟ್ಟ ರಾಜ ಗಾನಲೋಕದ ರವಿ ತೇಜ ಸಂಗೀತ ಭಾಸ್ಕರ ಓ ಪುಟ್ಟ ರಾಜ ಕೇಳೋ ಈ ಮೊರೆಯ ಬೆಳಗು ಬಾರಯ್ಯ ದರೆಯ ಬೆಳಗು ಬಾರಯ್ಯ ದರೆಯ ಓ ಶಿವನ ಅವತಾರಿ ಗದುಗಿನ ದೊರೆಯೇ ನೀನೇ ಗತಿಯ ಮಗೆ ಕೇಳಯ್ಯ ಪ್ರಭುವೇ ವೀರೇಶ್ವರ ಪುಣ್ಯಾಶ್ರಮವ ಬೆಳಗಲು ಬಾರೋ ಈ ಭಕ್ತನ ಮೊರೆಗೆ ನೀ ದಯ ತೋರೋ ಬಂಧುವು ನೀನೇ ಬಳಗವು ನೀನೇ ದಯ ಬಾರದೆ ಪುಟ್ಟ ರಾಜ ಗಾನಲೋಕದ ರವಿ ತೇಜ ಸಂಗೀತ ಭಾಸ್ಕರ ಓ ಪುಟ್ಟ ರಾಜ ಕೇಳೋ ಈ ಮೊರೆಯ ಬೆಳಗು ಬಾರಯ್ಯ ದರೆಯ ಬೆಳಗು ಬಾರಯ್ಯ ದರೆಯ ಸಂಗೀತ ಭಾಸ್ಕರ ಓ ಪುಟ್ಟ ರಾಜ ಕೇಳೋ ಈ ಮೊರೆಯ ಬೆಳಗು ಬಾರಯ್ಯ ದರೆಯ ಬೆಳಗು ಬಾರಯ್ಯ ದರೆಯ. ಪುಂಡರೀಕ್ ಅವರೇ, ಹಾಂ ಸರ್. ತುಂಬ ಭಕ್ತಿಪೂರ್ವಕವಾಗಿತ್ತು. ಹಾಂ ಸರ್. ತುಂಬ ಐ ಲೈಕ್ ದ ಪರ್ಫಾರ್ಮೆನ್ಸ್. ಅಂದರೆ ಪಿಚ್ಚಿಂಗ್ ಆಬ್ವಿಯಸ್ಲಿ ಅಲ್ಲಿ ಹೋಯಿತು, ಬಟ್ ದ ಥ್ರೋ ವಾಸ್ ಗುಡ್. ನಿಮ್ಮ ರೆಂಡಿಷನ್ ಚೆನ್ನಾಗಿತ್ತು, ಪ್ರೆಸೆಂಟೇಷನ್ ಚೆನ್ನಾಗಿತ್ತು. ಹಾಂ ಸರ್. ಗುಡ್ ಲಕ್. ತುಂಬಾ ಥ್ಯಾಂಕ್ ಯು ಸರ್. ಒರಿಜಿನಲ್ ಕಂಪೋಸಿಷನ್ ಅಲ್ಲ, ಮೇರೇನೇನ ಸಾವನ್ ಬಹಾದೋ ಅದನ್ನೇ ಸ್ವಲ್ಪ ಹಿಂದಿ ಕಿಶೋರ್ ಕುಮಾರ್ ಸಾಂಗನ್ನೇ ತಗೊಂಡಿದ್ದಲ್ವಾ? ಹಾಂ ಸರ್. ಮೇರೇನೇನ ಸಾವನ್ ಬಹಾದೋ ಸರ್ ಯಾರೋ ಒಬ್ಬರು ಸಾಂಗ್ ಮಾಡಿರೋ ಸರ್, ಇದನ್ನು ನಾನು ಕೇಳಿ ಯೂಟ್ಯೂಬ್ ಮುಖಾಂತರ ಕಲ್ತಿರೋ ಸಾಂಗ್ ಸರ್. ಓಕೆ ಓಕೆ. ಅಲ್ಲ, ಯಾಕಂದರೆ ನೀವು ಒರಿಜಿನಲ್ ಕಂಪೋಸಿಷನ್ ಅಂತ ಹೇಳಿದ್ರಲ್ವಾ, ಬಟ್ ಇದು ಮೇರೇನೇನ ಸಾವನ್ ಬಹಾದೋ ಕಿಶೋರ್ ಕುಮಾರ್ ಸಾಂಗ್. ಕೊನೆ ಚರಣ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಮತ್ತೆಲ್ಲ ರೆಸ್ಟ್ ಎಲ್ಲ ಆಲ್ಮೋಸ್ಟ್ ಸೇಮ್ ಅದೇ ಟ್ಯೂನಲ್ಲಿದೆ. ಹಾಂ ಸರ್. ಸರಿ, ಓಕೆ ಓಕೆ. ವೀಕ್ಷಕರೇ, ಪುಂಡರೀಕ್ ಅವರ ಹಾಡಂತೂ ಆಯ್ತು. ಸೊ ನಮ್ಮ ಜಡ್ಜಸ್ ಅವರಿಗೆ ಹಿಡಿಸಿದ್ಯಾ ಇಲ್ವಾ ಅಂತ ಹೇಳಿ ನಮ್ಮ ಎಲಿಮಿನೇಷನ್ ರೌಂಡ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಮುಂದಿನ ಹಾಡುಗಾರರನ್ನು ಕರೆಯೋದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳುವಂತ ಟೈಮ್ ಇದೆ. ನಮ್ಮ ಹಾಡಿನ ಜರ್ನಿ ಹೀಗೇನೇ ಹೋಗ್ತಾ ಇರುವಾಗ ಒಂದು ಸ್ಟಾಪ್. ಲೆಟ್ಸ್ ಟೇಕ್ ಅ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ನಮ್ಮ ಸೂಪರ್ ಸಿಂಗರ್ ವೆಲ್ಕಮ್ ಬ್ಯಾಕ್ ಆಫ್ಟರ್ ದಿಸ್ ಶಾರ್ಟ್ ಬ್ರೇಕ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಮತ್ತು ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಟಡೆಲ್ ಡೆವಲಪರ್ಸ್, ರೋಹನ್ ಕಾರ್ಪೊರೇಷನ್, ಅಮೃತ್ ನೋನಿ, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಪ್ರೈಮ್ ಮಸಾಲಾ, ಪೂರ್ಣಿಮಾ ಸಿಲ್ಕ್ಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಶಶಿ ಸೋಪ್ ಮತ್ತು ಶ್ರೀನಿವಾಸ್ ಹಾಸ್ಪಿಟಲ್ ಮುಕ್ಕ. ಸೊ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಅನ್ವಿತ್ ಅವರು ಹಾಡ್ತಾ ಇರುವಂತಹ ಹಾಡು ಮಹಾಪ್ರಾಣ ದೀಪಂ ಶಿವಂ ಶಿವಂ ಎನ್ನುವಂತಹ ಒಂದು ಹಾಡು. ಅದ್ಭುತವಾದಂತಹ ಭಕ್ತಿ ಹಾಡು. ಬಟ್ ಚೆನ್ನಾಗಿ ಹಾಡ್ತಾರಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಹಾಡಬಹುದು ಅಂತ ಅನಿಸುತ್ತೆ, ಯಾಕಂತ ಹೇಳಿದ್ರೆ ಕ್ವಾರ್ಟರ್ ಫಿನಾಲ್ ಅಲ್ವಾ. ಸೊ ಅನ್ವಿತ್ ಅವರನ್ನು ವೆಲ್ಕಮ್ ಮಾಡುವ.
महाप्राणदीपं शिवं शिवं महोङ्काररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकातिबीजं महादिव्यतेजं भवनी समेतं भजे मञ्जुनाथो नमः शङ्कराय च भयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरो हृदस्वहृदयङ्गमो चतुरदधिसङ्गमो पञ्चभूतात्मकं षट्चतुर्नाशकं सप्तस्वरेश्वरो अष्टसिद्धीश्वरो नवरसमनोहरो दशईशासुरिमलो एकान्तसूज्वलम् एकनाथेश्वरो प्रस्तुतिव शङ्करं प्रणतजनकिङ्करो दुर्जनभयङ्करो सज्जनशुभङ्करो भाणिभवतारकं प्रकृतिरकारकं भुवनभव्यभवनायकं भाग्यात्मकं रक्षकं ईशं सुरेशं ऋषेशं परेशं नटेशं गौरीशं गणेशं भूतेशं महामधुरपञ्चाक्षरी मन्त्रमार्चं माहेशवर्ष प्रवर्षो सुशीर्षो नमो हराय च स्मरहराय च पुरहराय च रुद्राय च भद्राय च इन्द्राय च मिथ्याय च निर्मित्राय च महाप्राणदीपं शिवं शिवं भजे मञ्जुनाथं शिवं शिवं धम धम डढम धम डढम धम डढम धम ढक्कानिनादनवताण्डवाडम्बरं तद्धिम्मि तकधिम्मि धिम्मि धिमि धिम्मि सङ्गीतसाहित्यसुमकमलपम्बरम् ओङ्कार ह्रीङ्कार श्रीङ्कार ऐङ्कार मन्त्रबीजाक्षरं मञ्जुनाथेश्वरं ऋग्वेदमाद्यं यजुर्वेदवेदं सामप्रभीतम् अधर्मप्रभातं पुराणेतिहासं प्रसिद्धं विशुद्धं प्रपञ्चैकसूत्रं विबुद्धं सुसिद्धं नकारं नकारं स्यकारं मकारं यकारं निराकार साकार सारं महाकालकालं महानीलकण्ठं महानन्दनन्दं महाट्टाटहासं जटाजोटरङ्गैकगङ्गा सुचित्रं ज्वलद्रुद्रनेत्रं सुमित्रं सुघोषं महाकाशभाषं महाभानुलिङ्गो महाबभ्रुवर्णं सुवर्णं प्रवर्णो सौराष्ट्रसुन्दरं सोमनाथेश्वरं श्रीशैलमन्दिरं श्रीमल्लिकार्जुनम् उज्जयिनीपुरमहाकालेश्वरं भैजनाथेश्वरं महाभीमेश्वरम् अमरलिङ्गेश्वरं भामलिङ्गेश्वरं काशीविश्वेश्वरं परं कृष्णेश्वरं त्र्यम्बकाधीश्वरं नागलिङ्गेश्वरं श्रीकेदारलिङ्गेश्वरम् आत्मलिङ्गात्मकं ज्योतिलिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलक्षेत्रवरपरं ज्योतिः धर्मस्थलक्षेत्रवरपरं ज्योतिः धर्मस्थलक्षेत्रवरपरं ज्योतिः नमः सोमाय च सौम्याय च भव्याय च भाग्याय च शान्ताय च शौर्याय च योगाय च भोगाय च कालाय च कान्ताय च रम्याय च गम्याय च ईशाय च श्रीशाय च शर्वाय च सर्वाय च मञ्जुनाथ मञ्जुनाथ
ಅನ್ವಿತ್, ನಮಸ್ತೆ ಸರ್. ಮೈಂಡ್ ಬ್ಲೋಯಿಂಗ್, ಒಳ್ಳೆ ಪರ್ಫಾರ್ಮೆನ್ಸ್, ಥ್ಯಾಂಕ್ ಯು ಸರ್. ಸಖತ್ತಿತ್ತು. ಥ್ಯಾಂಕ್ ಯು. ಯಾಕಂದರೆ ಇದು ಅರೌಂಡ್ 7 to 8 minutes ಇದೆ ಸಾಂಗು, ಬಟ್ ಅಷ್ಟು ಶ್ಲೋಕ, ಸಂಸ್ಕೃತ, ಉಚ್ಚಾರ ಎಲ್ಲವೂ ಚೆನ್ನಾಗಿತ್ತು. ಪಿಚ್ಚಿಂಗು ಕರೆಕ್ಟಾಗಿತ್ತು, ಆಲ್ಮೋಸ್ಟ್ ಎವ್ರಿವೇರ್ ಎಲ್ಲ ಚೆನ್ನಾಗಿತ್ತು, ಫ್ಲಾಲೆಸ್ ಆಗಿತ್ತು, ಚೆನ್ನಾಗಿತ್ತು. ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು ಸರ್. ಅನ್ವಿತ್. ನಮಸ್ತೆ ಸರ್. ಯಾ ನಮಸ್ತೆ. ಇಟ್ಸ್ ಅ ಟಫ್ ಸಾಂಗ್, ಹಂಸ್ಲೇಖ ಅವರ ಕಂಪೋಸಿಂಗ್. ಉದ್ದ ಇದೆ, ಲಿರಿಕ್ಸು ಬೈ ಹಾರ್ಟು, ಆಮೇಲೆ ಬ್ರೆತ್ ಕಂಟ್ರೋಲ್ ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು, ಸಿಂಪಲ್. ಈ ರೌಂಡಿಗೆ ವೆರಿ ಗುಡ್. ಅನ್ವಿತ್, ಅದೇ ಇಬ್ಬರು ಹೇಳಿದಾಗೆ, ಸೊ ರಿಮೆಂಬರಿಂಗ್ ಇಟ್ ಆ್ಯಂಡ್ ತುಂಬ ಟೈಮ್ ಸಿಗ್ನೇಚರ್ ಎಲ್ಲ ಚೇಂಜ್ ಆಗುತ್ತೆ ಇದರಲ್ಲಿ. ಸೊ ಯು ಡಿಡ್ ವೆಲ್, ಬಟ್ ಸಮ್ ಹೌ ಯು ಮ್ಯಾನೇಜ್ಡ್ ಇಟ್, ಬಟ್ ಇನ್ನೂ ಬೆಟರ್ ಆಗ್ಬೋದಾಗಿತ್ತು. ಸೊ ಬಿ ಕೇರ್ಫುಲ್. ಯಾ, ಓಕೆ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅನ್ವಿತ್ ಅವರು ಹಾಡಿ ಅಂತೂ ಆಯ್ತು, ಸೊ ತುಂಬಾನೇ ಚೆನ್ನಾಗಿ ಹಾಡಿದ್ರು. ಆಲ್ ದ ವೆರಿ ಬೆಸ್ಟ್ ಅನ್ವಿತ್ ಅಂತ ಹೇಳ್ತಾ, ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಸೌರಭ್ ಅವರು. ಸೌರಭ್ ಅವರು ಹಾಡ್ತಾ ಇರುವಂತಹ ಹಾಡು ಮೋಹು ಮೋಹುಕೆ ಧಾಗೆ, ಹಿಂದಿ ಹಾಡು. ಅದ್ಭುತವಾಗಿದೆ, ತುಂಬಾನೇ ರೊಮ್ಯಾಂಟಿಕ್ ಆಗಿರುವಂತಹ ಹಾಡು ಇದು, ಆ್ಯಂಡ್ ಅಷ್ಟೇ ಕಷ್ಟ ಕೂಡ ಇದೆ ಅದು ಹಾಡಬೇಕಾದ್ರೆ. ಬಟ್ ಸೌರಭ್ ಅವರು ಯಾವ ರೀತಿ ಹಾಡ್ತಾರೆ, ಲೆಟ್ಸ್ ವೆಲ್ಕಮ್ ಸೌರಭ್. मोह 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 के धागे, तेरी उंगलियों से जा उलझे, ये मोह मोह के धागे तेरी उंगलियों से जा उलझे, कोई टोह टोह ना लागे तेरी गरकनों से उलझे, है रोम रोम एक तारा, तारा जो बादलों में से गुजरे, ये मोह मोह के धागे तेरी उंगलियों से जा उलझे, कोई टोह टोह ना लागे किस तरह गिरहा ये सुलझे। होगा जरा पागल तूने मुझको है चुना, तू होगा जरा पागल तूने मुझको है चुना, कैसे तूने अनकहा सब सुना, तू होगा जरा पागल तूने मुझको है चुना, सा है मैं रात आना, दोनों मिल जाए शामों की तरह, ये मोह मोह के धागे तेरी उंगलियों से जा उलझे, कोई टोह टोह ना लगे किस तरह गिर
किए सा बेपरवा मन पहले तो न था, किए सा बेपरवा मन पहले तो न था। चिट्ठियों को जैसे मिल गया जैसे एक नया सा पता, किए सा बेपरवा मैंने मुझको देखना। खाली राहें मैं आँख ढूंढे राह मिल जाए शामों की तरह। ये मोह मोह के धागे तेरी उंगलियों से जा उलझे, कोई टोह टोह ना लगे, किस तरह गिर ये सुलझे। Saurabh, Yes sir. again, the voice is good, tone, timbre. Thank you sir. Song alli, I was looking at you, I was wanting you to ಸ್ವಲ್ಪ ಸ್ಮೈಲ್ ಮಾಡ್ತಾ ಫೀಲ್ ಮಾಡ್ತಾ ಹಾಡಬೇಕು ಅಂತ, ಬಟ್ ತುಂಬ ಸ್ವಲ್ಪ ಡಲ್ ಅನಿಸ್ತು ನನಗೆ. ಪಿಚ್ಚಿಂಗ್ ಎಲ್ಲ ಓಕೆ, ಎರಡನೇ ಚರಣದಲ್ಲಿ ತಗೊಳ್ಳುವಾಗ ಇದಾಯಿತು, ಬಟ್ ಫೀಲ್ ಇನ್ನೂ ಬರಬೇಕು, ಇನ್ವಾಲ್ವ್ಮೆಂಟ್ ಇರಬೇಕಲ್ವಾ. ಸೊ ದಟ್ಸ್ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಇದು ಬರಬೇಕದು. ಸೊ ಐ ವಾಂಟೆಡ್ ಯು ಟು ಸ್ಮೈಲ್ ಆ್ಯಂಡ್ ಸಿಂಗ್, ಎಂಜಾಯ್ ಆ್ಯಂಡ್ ಸಿಂಗ್. ತುಂಬ ಸ್ಟ್ರಿಕ್ಟಾಗಿ ಹಾಡ್ದಂಗಿತ್ತು, ಸ್ವಲ್ಪ ಡಲ್ ಅನಿಸ್ತು. ಸೊ ಬಿ ಕೇರ್ಫುಲ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನಮ್ಮ 4 ಜನ ಕಂಟೆಸ್ಟೆಂಟ್ನವರು ಹಾಡಿ ಆಯಿತು, ಬಟ್ ಆಗಲೇ ಹೇಳಿದಾಗೆ ಎಲಿಮಿನೇಷನ್ ಬೇರೆ ಇದೆ ಇವತ್ತು. ಸೊ ಹಾಗಿರುವಾಗ ನಮ್ಮ 4 ಜನ ಕಂಟೆಸ್ಟೆಂಟ್ನವರು ವೇದಿಕೆಗೆ ಬರ್ತಾರೆ. ಯಾರು ಸೆಲೆಕ್ಟ್ ಆಗ್ತಾರೆ ಇಲ್ಲ ಎಲ್ಲ ನಮ್ಮ ಜಡ್ಜಸ್ ಅವರ ಕೈಯಲ್ಲಿದೆ. ಸೊ ಓವರ್ ಟು ಜಡ್ಜಸ್. ಇದು ಫೈನಲ್ ರೌಂಡ್. ಇದರಲ್ಲೂ ಇಬ್ಬರು ಸೇಫ್ ಝೋನಿಗೆ ಹೋಗ್ತಾರೆ, ಇಬ್ಬರು ಪೆಂಡಿಂಗ್ ಲಿಸ್ಟಲ್ಲಿದ್ದಾರೆ. ಇದರಲ್ಲಿ ಫ್ರ್ಯಾಂಕ್ಲಿ ಹೇಳ್ತೀನಿ, ಸ್ಪೆಷಾಲಿಟಿ ಅಂದರೆ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ನನಗೆ ಸೌರಭ್ ಸ್ವಲ್ಪ ವೀಕ್ ಅಂತ ಅನಿಸ್ತಾ ಇತ್ತು ಲಾಸ್ಟ್ ಪರ್ಫಾರ್ಮೆನ್ಸ್ ನೋಡಿ, ಬಟ್ ಈ ಸಲ ಅದನ್ನು ಹೊಡೆದಾಕ ತುಂಬ ಚೆನ್ನಾಗಿ ಆಡ್ದ. ಸೊ ಪುಂಡ್ರಿಕಾ, ಅನ್ವಿತ್, ದೀಪ ಎಲ್ಲರೂ ಚೆನ್ನಾಗಿ ಆಡಿದರು. ಬಟ್ ಡೆಫಿನೆಟ್ ಕಾಂಪಿಟೇಷನ್. ನಾವು ಇದರಲ್ಲಿ ಇನ್ನು ಪಾಯಿಂಟ್ಸ್ ನೋಡಿಕೊಂಡು ಮೈನರ್ ಪಾಯಿಂಟ್ಸಲ್ಲಿ ಡಿಫ್ರೆನ್ಸ್ ಬಂದೇ ಬರುತ್ತೆ. ಈ 96 ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ 98 ಬರುತ್ತೆ. ಸೊ ಎಲ್ಲ ಫಸ್ಟ್ ಕ್ಲಾಸ್ ಪಾಸು, ಬಟ್ ಸಿಲೆಕ್ಷನ್ ರ್ಯಾಂಕ್ ಬೇರೆಯವ್ರಿಗೆ ಬರುತ್ತೆ. ಸೊ ಇದರಲ್ಲಿ ದೀಪಾ ಆ್ಯಂಡ್ ಅನ್ವಿತ್ ಇವರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದಾರೆ ಡೈರೆಕ್ಟ್. ಉಳಿದವರು ಡೆಫಿನೆಟ್ ಆಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ಆಲ್ ದ ಸೆಲೆಕ್ಟೆಡ್ ಬೆಸ್ಟ್ ಕ್ಯಾಂಡಿಡೇಟ್ಸ್ ಇರೋದು ನಮ್ಮ ಹತ್ರ. ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಅಫ್ಕೋರ್ಸ್ ಮಿಸ್ಟೇಕ್ಸ್ ಮನುಷ್ಯರು ಮಾಡೋದು, ಸೊ ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ, ನೀವು ಮಾಡ್ತೀರಾ. ಸೊ ಕೆಲವೊಮ್ಮೆ ಕಾಂಪಿಟೇಷನಲ್ಲಿ ಈ ಮಿಸ್ಟೇಕ್ಸು ಕೌಂಟ್ ಆಗುತ್ತೆ. ನಿಜವಾಗಿ ಹೇಳಬೇಕಂದ್ರೆ ಓಕೆ, ನಿಮ್ಮನ್ನು ಒಳಗೆ ಡೈರೆಕ್ಟ್ ಸೆಲೆಕ್ಟ್ ಆದವರು ದೇ ಆರ್ ಡೆಫಿನೆಟ್ಲಿ ಪರ್ಫಾರ್ಮೆನ್ಸ್ ಅವ್ರದ್ದು ಡೆಫಿನೆಟ್ ಆಗಿ ಬೆಟರ್ ಆಗಿತ್ತು. ಸೊ ನಿಮ್ಮದು ಚೆನ್ನಾಗಿ ಮಾಡಿದ್ದೀರಾ, ಆದರೆ ಕೆಲವು ಪಾಯಿಂಟ್ಸ್ ಅಫ್ಕೋರ್ಸ್ ಎಲ್ಲ ಡೇಂಜರ್ ಝೋನಲ್ಲಿದ್ದೀರಾ, ವಿಚ್ ಇಸ್ ಕನ್ಸಿಡರ್ಲಿ ಬ್ಯಾಡ್ ಅಂತಲ್ಲ, ಬಟ್ ಬೇಸರ ಇರುತ್ತೆ 100%. ಇದರಲ್ಲಿ ಹತ್ತು 11 ಜನರಲ್ಲಿ 5 ಜನ ಮತ್ತೆ ನಾವು ಸೆಲೆಕ್ಟ್ ಮಾಡ್ತೀವಿ ಇದರಲ್ಲಿ, ಹೂ ಆರ್ ಎಲಿಜಿಬಲ್ ಫಾರ್ ದ ನೆಕ್ಸ್ಟ್ ರೌಂಡ್. ನೆಕ್ಸ್ಟ್ ರೌಂಡಿಗೆ ಹೋಗೋರು ಅದು ಹಿಂಗೆ ಬಂದರೆ ಯು ಕ್ಯಾನ್ ಗೆಟ್ ಡೌನ್ ಫ್ರಮ್ ದ ಸ್ಟೇಜ್. ಸಾತ್ವಿಕ್, you can come up. You are safe now as for now. Yeah. Pundarika, safe ಆಗಿದ್ದೀರಾ. ದಿನಕರ್, ಸೇಫ್ ಆಗಿದ್ದೀರಾ. ಸಂತೋಷ್, ಸೇಫ್ ಆಗಿದ್ದೀರಾ. ಸೌರಭ್, ಸೇಫ್ ಆಗಿದ್ದೀರಾ. ಉಳಿದವರು ಅಫ್ಕೋರ್ಸ್ ಸಣ್ಣ ಮಿಸ್ಟೇಕಿಂದ ಯು ಗಾಟ್ ಲಾಂಗ್ ವೇ ಟು ಗೋ.
I think we'll be missing you in the competition. Thank you so much. ನೀವು ತುಂಬ ಇಂಪ್ರೆಸ್ ಮಾಡಿದ್ದೀರಿ. ಐ ಥಿಂಕ್ ಎಲ್ಲ ಅಖಿಲ, ವರುಣ್, ಮಲ್ಲಿಕಾರ್ಜುನ, ಜನ್ಯ ಪ್ರಸಾದ್, ಸಾಯಿ. ಸೊ you have impressed everybody. Sorry to end your journey here in this competition. So ಮತ್ತೆ ಭೇಟಿ ಆಗೋಣ. Thank you so much. Good luck guys, good luck. ಓಕೆ ವೀಕ್ಷಕರೇ, ಎಲಿಮಿನೇಷನ್ ರೌಂಡ್ ಅಂತೂ ಮುಗೀತು. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ, ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸುತ್ತಿಗೆ. ಆ್ಯಂಡ್ ಇವತ್ತಿನ ಈ ಒಂದು ಸಂಚಿಕೆಯನ್ನು ಕೂಡ ನಾವು ಮುಗಿಸ್ತಾ ಇದ್ದೇವೆ. ಮುಂದಿನ ಸುತ್ತಲ್ಲಿ ಮತ್ತಷ್ಟು ಹಾಡುಗಾರರ ಜೊತೆ, ಮತ್ತಷ್ಟು ಹಾಡಿನ ಪ್ರಯಾಣದ ಜೊತೆ ಸಿಗೋಣ ಅಂತ ಹೇಳ್ತಾ, ದಿಸ್ ಈಸ್ ವಿಜೆ ಡಿಕ್ಸನ್ ಇವತ್ತಿನ ಎಪಿಸೋಡ್ ಅನ್ನು ಕೊನೆಗೊಳಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಟೇಕ್ ಕೇರ್, ಬಾಯ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka, Mangalore, Smarnika Kalsankodupi, Akshaya Kitchen Equipments, Citadel Developers.